5 ನಿಮಿಷದಲ್ಲಿ ಮುಗಿಸ್ರಿ. ಧನ್ಯವಾದಗಳು ಅಧ್ಯಕ್ಷರೇ. ಕರ್ನಾಟಕ ರಾಜ್ಯದ ನಮ್ಮೆಲ್ಲರ ಮಾತಾಡುವ ಭಾಷೆ ಕನ್ನಡ. ಬಹಳ ಸೊಗಸಾದಂಥ ಭಾಷೆ. ನಾನು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದ್ರೆ ಕ್ಷೇತ್ರದ ಶಾಸಕನಾಗಿ ಮೊದಲ ಬಾರಿಗೆ ಆಯ್ಕೆಯಾಗಿ ಬಂದಿದ್ದೇನೆ. ಬಹುಶಃ ಇವತ್ತು ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಈ 3 ಜಿಲ್ಲೆಗಳು ಹಿಂದಿನ ದಿನಗಳಲ್ಲಿ ಮಾನಸಗಳಲ್ಲಿ ಇದು ತುಳುನಾಡಾಗಿತ್ತು. ತುಳುನಾಡು, ಬಾರ್ಕೂರ್ ಇದಕ್ಕೊಬ್ಬರು ರಾಜರಿದ್ದರು, ಬಾರ್ಕೂರ್ ಇದರ ರಾಜಧಾನಿಯಾಗಿತ್ತು ಅಂತ ಇತಿಹಾಸದಲ್ಲಿ ನಮಗೆಲ್ಲ ನೋಡುವಾಗ ತಿಳಿಯುತ್ತದೆ. ಬಹುಶಃ ಪರಶುರಾಮ ದೇವರು ಕೊಡಲಿಯನ್ನ ಎಸೆದು ಕಡಲನ್ನ ಹಿಂದೆ ಸರಿಸಿ ಸೃಷ್ಟಿ ಮಾಡಿದಂತಹ ನಾಡು ಅದು ತುಳುನಾಡು ಅಂತ ಇತಿಹಾಸದಲ್ಲಿ ಪ್ರಸಿದ್ಧಿಯನ್ನ ಪಡೆದಿದೆ. ಅಂತ ತುಳುನಾಡಿನಲ್ಲಿ ತುಳು ಭಾಷೆ ನಮ್ಮೆಲ್ಲರ ಮಾತೃಭಾಷೆಯಾಗಿ, ಬಹುಶಃ ತುಳುನಾಡು ಅಂತ ಹೇಳಿದ್ರೆ ಪಶ್ಚಿಮದ ಕಡಲಿನಿಂದ ಪೂರ್ವಕ್ಕೆ ಘಟ್ಟ, ಹಾಗೇನೆ ಉತ್ತರದ ಬಾರ್ಕೂರ್ನಿಂದ ದಕ್ಷಿಣದ ಚಂದ್ರಗಿರಿ ಶಬರಿಮಲೆಯವರೆಗೆ ಇದೆ ಅಂತ ಇತಿಹಾಸದಲ್ಲಿ ಇದೆ. ಸುಮಾರು 1 ಕೋಟಿಗೂ ಹೆಚ್ಚು ಜನ ಈ ತುಳು ಭಾಷೆಯನ್ನ ಬಹಳ ಪ್ರೀತಿಸ್ತಾರೆ, ಮಾತಾಡ್ತಾರೆ. ಇವತ್ತು ಉರ್ದು ಮಾತಾಡಿರೋ ಇರ್ಬೋದು, ಕ್ರಿಶ್ಚಿಯನ್ ಮಾತಾಡುವವರು ಇರ್ಬೋದು, ಕೊಂಕಣಿ ಮಾತಾಡುವವರು ಇರ್ಬೋದು, ಇವರೆಲ್ಲ ತುಳು ಬರ್ತದೆ. ಇವರೆಲ್ಲರೂ ತುಳುವರೇ. ತುಳುನಾಡಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬನು ತುಳುವನೇ. ಅವನ ಮಾತೃಭಾಷೆ ಬೇರೆ ಬೇರೆ ಇರ್ಬೋದು, ಆದ್ರೆ ಎಲ್ಲರಿಗೂ ತುಳು ಗೊತ್ತಿದೆ. ತುಳುನಾಡಿನ ಜನಪದ ಕಲೆಗಳು ಇವತ್ತು ವಿಶ್ವವಿಖ್ಯಾತಿಯನ್ನು ಪಡೆದಿದೆ. ತುಳುನಾಡಿನ ಕ್ರೀಡೆ ಕಂಬಳ ಇರ್ಬೋದು, ಬೇರೆ ಬೇರೆ ಕ್ರೀಡೆಗಳು ಇವತ್ತು ವಿಶ್ವವಿಖ್ಯಾತಿಯನ್ನು ಪಡೆದಿದೆ. ತುಳುನಾಡಿನಿಂದ ಹೊಟ್ಟೆಪಾಡಿಗಾಗಿ ಬೇರೆ ರಾಜ್ಯ, ಬೇರೆ ದೇಶಗಳಿಗೆ ಹೋದಂತ ಎಷ್ಟೋ ಜನ ಆ ರಾಜ್ಯದಲ್ಲಿ ತುಳು ಸಂಘಗಳನ್ನ, ಆ ದೇಶದಲ್ಲಿ ತುಳು ಸಂಘಗಳನ್ನ ಕಟ್ಟಿಕೊಂಡು ತುಳುನಾಡಿನ ಜನಪದ ಕಲೆಗಳನ್ನ, ತುಳುನಾಡಿನ ಕ್ರೀಡೆಗಳನ್ನ ಆ ದೇಶದಲ್ಲಿ, ಆ ರಾಜ್ಯದಲ್ಲಿ ಇವತ್ತು ಪ್ರಚಲಿತಪಡಿಸಿಕೊಂಡು ಇವತ್ತು ಅದು ಸಹ ವಿಶ್ವವಿಖ್ಯಾತಿಯನ್ನು ಪಡೆದಿದೆ. ಇಂಥ ಒಂದು ತುಳುನಾಡಿನ ತುಳು ಭಾಷೆ ಇವತ್ತು ಹಲವಾರು ವರ್ಷಗಳಿಂದ ನಮ್ಮ ಹಿರಿಯರು, ಸಾಹಿತಿಗಳು, ತುಳುನಾಡಿನ ಜನಪದ ವಿದ್ವಾಂಸರು ಬಹಳ ಆಸೆ ಮತ್ತು ಒತ್ತಾಯದಿಂದ ಹಲವಾರು ವರ್ಷಗಳಿಂದ ಒತ್ತಾಯಪಡಿಸ ಬಂದು ನಮ್ಮ ದೇಶದ 8ನೇ ಪರಿಚಯದಕ್ಕೆ ಈ ಭಾಷೆಯನ್ನು ಸೇರಿಸಬೇಕು. 8ನೇ ಪರಿಚಯದಕ್ಕೆ ಈ ಭಾಷೆ ಸೇರ್ಬೇಕಾದ್ರೆ ಬಹುಶಃ ಇದು ರಾಜ್ಯದ ನಮ್ಮ ಒಂದು ರಾಜ್ಯ ಸರ್ಕಾರದ ಅಲ್ಲಿ ಇದು ಅಂಗೀಕೃತವಾಗಬೇಕು. ಮೊದಲಿಗೆ ರಾಜ್ಯ ಸರ್ಕಾರದಲ್ಲಿ ಅಂಗೀಕೃತವಾಗಿ ಮತ್ತು ಇಲ್ಲಿಂದಲೂ ಇದು ಈ ದೇಶಕ್ಕೆ ಹೋಗ್ಬೇಕು. ಇದು 8ನೇ ಪರಿಚಯದಕ್ಕೆ ಈ ಭಾಷೆಯನ್ನು ಸೇರಿಸಬಹುದು ಅನ್ನೋ ದೃಷ್ಟಿಯಲ್ಲಿ ಇದು ಹೋಗ್ಬೇಕು. ಅದಕ್ಕಾಗಿ ಇವತ್ತು ನಾನು ಈ ವಿಧಾನಸಭೆಯ ಅಧಿವೇಶನದಲ್ಲಿ ಮಾನ್ಯ ಅಧ್ಯಕ್ಷರೇ, ನಾನು ಸರ್ಕಾರವನ್ನ ಒತ್ತಾಯಪಡಿಸ್ತೇನೆ. ಹಲವಾರು ವರ್ಷಗಳ ನಮ್ಮ ತುಳುನಾಡಿನ ಜನರ ಒಂದು ಕನಸು, 1 ಕೋಟಿಗಿಂತಲೂ ಹೆಚ್ಚು ಜನ ಈ ಭಾಷೆಯನ್ನ ಮಾತಾಡುವಂತಹ ಜನ ಇದ್ದಾರೆ. ಬಹುಶಃ ಇಲ್ಲಿ ಈ ಭೂಮಿ ತುಳುನಾಡಿನ ಭೂಮಿ ಅಂತ ಹೇಳಿದ ಕೂಡಲೇ ನಾಗಾರಾಧನೆಗೆ ಬಹಳ ವಿಶೇಷವಾದ ಪ್ರಸಿದ್ಧಿಯನ್ನ ಪಡೆದಂತ ಒಂದು ಭೂಮಿ, ನಾಗಭೂಮಿ ಅಂತಲೇ ಇದನ್ನು ಕರೀತಾರೆ. ಇವತ್ತು ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ವಿದೇಶಗಳಿಂದ ಬಂದು ನಾಗಾರಾಧನೆಯಲ್ಲಿ ಪಾಲ್ಗೊಂಡು ಪೂಜೆ ಪುರಸ್ಕಾರಗಳನ್ನ, ಸರ್ಪ ಸಂಸ್ಕಾರವನ್ನ ಮಾಡ್ತಾರೆ. ಇದು ಒಂದು ತುಳುನಾಡಿನ ಜನಪದ ಕಲೆ. ಆದ್ದರಿಂದ ಇವತ್ತು ಬೇರೆ ಬೇರೆ ರೀತಿಯ ಇವತ್ತು ಈ ನಾಡಿನ ನಾಗಾರಾಧನೆಯಾಗಿ ಭೂತಕೋಲ ಇರ್ಬೋದು, ನಾನು ಹೇಳಿದಾಗೆ ಕ್ರೀಡೆ ಕಂಬಳ ಇರ್ಬೋದು, ಬೇರೆ ಬೇರೆ ಕಲೆಗಳು ಮತ್ತು ಕ್ರೀಡೆಗಳು ಇವತ್ತು ವಿಶ್ವವಿಖ್ಯಾತಿಯನ್ನು ಪಡೆದಂತದನ್ನು ನಾವು ಕಾಣ್ತೇವೆ. ಆ ನಿಟ್ಟಿನಲ್ಲಿ ಇವತ್ತು 26 ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಒಂದು ಅಕಾಡೆಮಿಯನ್ನ, ತುಳು ಅಕಾಡೆಮಿಯನ್ನ ಕೊಟ್ಟರು. ತುಳು ಅಕಾಡೆಮಿ ಬೇರೆ ಬೇರೆ ರೀತಿಯ ಕಲೆಗಳ ರಕ್ಷಣೆ, ತುಳುನಾಡಿನ ಪರಂಪರೆಯ ರಕ್ಷಣೆ, ತುಳುನಾಡಿನ ಕ್ರೀಡೆಯ ರಕ್ಷಣೆ ಮತ್ತು ಅದನ್ನು ಬೆಳಕಿಗೆ ತರುವಂತಹ ಕೆಲಸವನ್ನ ಹಂತವಾಗಿ ಮಾಡುತ್ತಾ ಬಂದಿದೆ. ನಾನು 1 ವರ್ಷ 3 ತಿಂಗಳು ತುಳು ಅಕಾಡೆಮಿ ಅಧ್ಯಕ್ಷನಾಗಿ ಕೆಲಸ ಮಾಡುವಂತ ಯೋಗ ಮತ್ತು ಭಾಗ್ಯ ನನಗೆ ಸಿಕ್ಕಿತ್ತು. ಆ ಒಂದು ಅಷ್ಟು ಚಂದವಾದ, ಅಷ್ಟು ಅಂದವಾದ ಮತ್ತು ಅಷ್ಟು ಪಾರಂಪರಿಕವಾದಂತಹ ತುಳುನಾಡಿನ ಭಾಷೆಯ ಅಂದ ಚಂದವನ್ನ ಇವತ್ತು ಪ್ರಪಂಚ ಬಹಳ ಇಷ್ಟಪಡ್ತಾ ಇದೆ. ಪ್ರಪಂಚದಲ್ಲಿ ನಮ್ಮ ಈ ನಾಡಿನ ಜನ ಓದೋರು ಖುಷಿ ಪಡ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ. ಅಂತ ಒಂದು ಭಾಷೆ ಇವತ್ತು ರಾಷ್ಟ್ರೀಯ ಭಾಷೆಗೆ ಮನ್ನಣೆಯನ್ನು ಪಡೆಯಬೇಕಾದ್ರೆ ರಾಜ್ಯ ಭಾಷೆಗೆ ಅಂಗೀಕೃತಗೊಳ್ಳಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಂಗಳೂರಿನ ಉರ್ವಸ್ಟೋರ್ನ ಭಾಗದಲ್ಲಿ ಇವತ್ತು ತುಳು ಅಕಾಡೆಮಿಯ ಸ್ವಂತ ಕಟ್ಟಡ, ತುಳು ಭವನವು ಸುಮಾರು ನಮ್ಮ ಯಡಿಯೂರಪ್ಪಾಜಿಯವರ ಸರ್ಕಾರ ಇರುವಾಗ 5 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ. ಪುನಃ ಈಗ 3.25 ಕೋಟಿ ರೂಪಾಯಿ ಅನುದಾನವನ್ನ ಈ ತುಳು ಭವನಕ್ಕೆ ಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತು ಈ ತುಳು ಭಾಷೆ ಮತ್ತು ತುಳು ಪರಂಪರೆ, ತುಳು ಈ ಏನು ನಮ್ಮ ಇತಿಹಾಸ ಇದೆ ಅಥವಾ ತುಳು ಸಂಸ್ಕಾರ ಸಂಸ್ಕೃತಿಗಳಿವೆ, ಇದು ಇಡೀ ಲೋಕಕ್ಕೆ ಗೊತ್ತಾಗಬೇಕು. ಅದಕ್ಕಾಗಿ ನಮಗೆ ತುಳು ಭಾಷೆಯನ್ನ
ಈ ನಮ್ಮ ರಾಜ್ಯ ಭಾಷೆಯಾಗಿ ಅಂಗೀಕೃತಗೊಳಿಸಬೇಕು ಮತ್ತೆ ಇದನ್ನ 8ನೇ ಪರಿಚ್ಛೇದಕ್ಕೆ ಸೇರಬೇಕು ಅಂತ ಇಡೀ ತುಳುನಾಡಿನ, ಇವತ್ತು ಇಡೀ ತುಳುನಾಡು ಅಂತ ಹೇಳಿದ ಕೂಡ ನಾನು ಹಾಗೆ ಹೇಳಿದೆ, ಹಲವಾರು ಜಿಲ್ಲೆಗಳು ಇದಕ್ಕೆ ಸೇರ್ತವೆ. ಈ ತುಳುನಾಡಿನ ಎಲ್ಲ ಜನರ ಪರವಾಗಿ, ಸುಮಾರು 1 ಕೋಟಿ ಜನರ ಪರವಾಗಿ ಇವತ್ತು ನಾನು ತಮ್ಮ ಮುಂದೆ, ಮಾನ್ಯ ಅಧ್ಯಕ್ಷರ ಮುಂದೆ ಇದನ್ನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ. ಬರುವಂತ ಅಧಿವೇಶನದಲ್ಲಿ ತುಳು ಭಾಷೆಗೆ ಒಂದು ಮಾನ್ಯತೆಯನ್ನು ಕೊಡಬೇಕು ಮತ್ತು ಇದನ್ನ 8ನೇ ಪರಿಚ್ಛೇದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಸೇರಿಸಲಿಕ್ಕೆ ಇಲ್ಲಿಂದ ಇದು ಒತ್ತಾಯಪೂರ್ವಕವಾಗಿ ಶಿಫಾರಸು ಮಾಡಿ ಕಳಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮ ಮೂಲಕ ಮನವಿಯನ್ನ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಮಾತೆರೆಗ್ಲ ನಮಸ್ಕಾರ. ಶರತ್.